ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಅತಿ ಹೆಚ್ಚು ಆಮ್ಲಜನಕ ಉತ್ಪಾದನೆ ಮಾಡೋದೇ ಈ ಜಿಲ್ಲೆ. ಇಲ್ಲೇ ಹೊಯ್ಸಳರ ಸಾಮ್ರಾಜ್ಯ ಉಗಮವಾಗಿದ್ದು ಕರ್ನಾಟಕದ ಅತಿ ಎತ್ತರ ತುದಿ ಈ ಜಿಲ್ಲೆಯಲ್ಲೇ ಇರೋದು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಬೆಳೆದಿದ್ದು ಇದೇ ಜಿಲ್ಲೆಯಲ್ಲಿ. ಹೌದು ಸ್ನೇಹಿತರೆ, ಅದೇ ಕರ್ನಾಟಕದ ಸ್ವರ್ಗ, ಭಾರತದ ಸ್ವಿಟ್ಜರ್ಲ್ಯಾಂಡ್, ಚಿಕ್ಕಮಗಳೂರು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಚಿಕ್ಕಮಗಳೂರಿನ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಚಿಕ್ಕಮಗಳೂರು ಕರ್ನಾಟಕ ರಾಜ್ಯದ ಅತ್ಯಂತ ಸುಂದರವಾದಂತಹ ಜಿಲ್ಲೆ ಹಾಗೂ ಕಾಫಿ ನಾಡು ಎಂದು ಕರೆಯಲ್ಪಡುವ ಅದ್ಭುತ ಬೀಡು. ಕ್ರಿಸ್ತಿಶಕ 670ರಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಚಿಕ್ಕಮಗಳೂರು ಜಿಲ್ಲೆಯ ದತ್ತಗಿರಿಯಲ್ಲಿ ಬೆಳೆಯಲಾಗಿತ್ತು. ಚಿಕ್ಕಮಗಳೂರಿನ ಗಿರಿ ಶ್ರೇಣಿಗಳು ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿದ್ದು ತುಂಗಾ ಮತ್ತು ಭದ್ರಾ ನದಿಗಳ ಉಗಮ ಸ್ಥಾನವಾಗಿದೆ. ಚಿಕ್ಕಮಗಳೂರು ವಿವಿಧ ಜಾತಿಯ ಪ್ರಾಣಿಗಳನ್ನೊಳಗೊಂಡ ಅಭಯಾರಣ್ಯಗಳು, ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದ ಪರ್ವತ ಶ್ರೇಣಿಗಳು ಹಾಗೂ ಅನೇಕ ಜಲಪಾತಗಳು ಮತ್ತು ಕಾಫಿ, ಟೀ, ಏಲಕ್ಕಿ, ಮೆಣಸು, ಅಡಿಕೆ, ಬಾಳೆ, ತೆಂಗುಗಳನ್ನು ಬೆಳೆಯುವ ಸುಂದರ ನಾಡಾಗಿದೆ. ಚಿಕ್ಕಮಗಳೂರು ಎಂದರೆ ಚಿಕ್ಕ ಮಗಳ ಊರು ಎಂದರ್ಥ. ಈ ಪಟ್ಟಣವನ್ನು ಪ್ರಸಿದ್ಧ ಸಖರಾಯ ಪಟ್ಟಣ ಮುಖ್ಯಸ್ಥನಾದ ರುಕ್ಮಾಂಗದ ತನ್ನ ಚಿಕ್ಕ ಮಗಳಿಗಾಗಿ ವರದಕ್ಷಿಣೆಯಾಗಿ ನೀಡಿದೆ ಎಂದು ಇತಿಹಾಸ ಸಾರುತ್ತದೆ. ಆದ್ದರಿಂದಲೇ ಈ ನಗರಕ್ಕೆ ಚಿಕ್ಕಮಗಳೂರು ಎಂದು ಹೆಸರು ಬಂದಿದೆ. ಹಾಗೆಯೇ ಹಿರಿಯ ಮಗಳ ಊರು ಅಂದರೆ ಹಿರೇಮಗಳೂರು ಎಂಬ ಊರು ಚಿಕ್ಕಮಗಳೂರಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಆದಾಗ್ಯೂ ಬಹುತೇಕರು ಚಿಕ್ಕಮಗಳೂರನ್ನ ಚಿಕ್ಕಮಗಳೂರು ಎಂದು ತಪ್ಪಾಗಿ ಉಚ್ಚರಿಸುತ್ತಾರೆ. ಚಿಕ್ಕಮಗಳೂರು ಜಿಲ್ಲೆ 1947ರ ತನಕ ಕಡೂರು ಎಂದು ಕರೆಯಲ್ಪಡುತ್ತಿತ್ತು. ಕೆಲವು ಶಾಸನಗಳ ಪ್ರಕಾರ ಚಿಕ್ಕಮಗಳೂರು ಮತ್ತು ಹಿರೇಮಗಳೂರನ್ನು ಕ್ರಮವಾಗಿ ಕಿರಿಯ ಮುಗುಲಿ ಮತ್ತು ಹಿರಿಯ ಮುಗುಲಿ ಎಂದು ಕರೆಯಲಾಗುತ್ತಿತ್ತು. ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಎಂದರೆ ಅದು ಕಾಫಿಯಾಗಿದೆ. ಇಲ್ಲಿನ ರೈತರು ಕಾಫಿ ಬೆಳೆಯ ಮೇಲೆ ತುಂಬಾನೇ ಅವಲಂಬಿತರಾಗಿದ್ದಾರೆ. ಹೊಯ್ಸಳರ ಸಾಮ್ರಾಜ್ಯ ಉಗಮವಾದ ಮತ್ತು ಹೊಯ್ಸಳರು ಸಾಮ್ರಾಜ್ಯದ ತಮ್ಮ ಆರಂಭದ ದಿನಗಳಲ್ಲಿ ಕಳೆದ ಸೊಸೆಯೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇದೆ. ಸೊಸೆಯೂರು ಕಾಲಾನಂತರ ಹೊಯ್ಸಳರ ಪ್ರಥಮ ರಾಜಧಾನಿ ಶಶಕಪುರವಾಗಿ ನಿರ್ಮಾಣವಾಯಿತು. ಸೊಸೆಯೂರು ಈಗ ಅಂಗಡಿ ಗ್ರಾಮವೆಂದು ಗುರುತಿಸಲ್ಪಡುತ್ತದೆ. ಇದು ಈಗಿನ ಮೂಡಿಗೆರೆ ತಾಲೂಕಿನಲ್ಲಿದೆ. ಅಂಗಡಿ ಗ್ರಾಮದ ಹೊಯ್ಸಳರ ಕಾಲದ ವಾಸಂತಿಕ ದೇವಾಲಯ ಮತ್ತು ಮಕರ ಜಿನಾಲಯ, ನೇಮಿನಾಥ ಬಸದಿ, ಶಾಂತಿನಾಥ ಬಸದಿ, ವೈಷ್ಣವ ಪಂಥದ ಕೇಶವ ದೇವಾಲಯ, ಶೈವ ಪಂಥದ ಪಾತಾಳ ರುದ್ರೇಶ್ವರ ದೇವಾಲಯ ಹಾಗೂ ಮಲ್ಲೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯಗಳು ಈ ಸ್ಥಳದ ಮಹಿಮೆಯನ್ನು ಸಾರುತ್ತವೆ. ತರೀಕೆರೆ ತಾಲೂಕಿನ ಅಮೃತಪುರದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ದೊರೆ 2ನೇ ವೀರ ಬಲ್ಲಾಳ ನಿರ್ಮಿಸಿದ ಅಮೃತೇಶ್ವರ ದೇವಸ್ಥಾನವಿದೆ. ಕ್ರಿಸ್ತಿಶಕ 670ರಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಕಾಫಿಯನ್ನು ದತ್ತಗಿರಿ ಅಂದರೆ ಈಗಿನ ಬಾಬಾ ಬುಡನಗಿರಿಯಲ್ಲಿ ಬೆಳೆಯಲಾಯಿತು. ಬಾಬಾ ಬುಡನ್ ಕಾಫಿಯ ತವರೂರು. ಬಾಬಾ ಬುಡನ್ ಎಂಬ ಅರೇಬಿಯನ್ ಫಕೀರ ಹಾಗೂ ಸಂತ ಕರ್ನಾಟಕದಲ್ಲಿ ಕಾಫಿಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದರು. ಅವರು ಮೆಕ್ಕಾ ತೀರ್ಥಯಾತ್ರೆ ಮಾಡುತ್ತಿರುವಾಗ ಏಮನ್ನಲ್ಲಿರುವ ಮೋಕಾ ಬಂದರಿನಲ್ಲಿ ಕಾಫಿಯ ಬಗ್ಗೆ ಅವರಿಗೆ ತಿಳಿಯುತ್ತದೆ. ಅವರು 7 ಕಾಫಿಯ ಬೀಜನ್ನು ಹೊಕ್ಕಳಿನ ಸುತ್ತ ಅಡಗಿಸಿಕೊಂಡು ಅರೇಬಿಯಾದಿಂದ ಹೊರಗೆ ಬರುತ್ತಾರೆ. ಅವರು ನೇರವಾಗಿ ಚಿಕ್ಕಮಗಳೂರಿನಲ್ಲಿರುವ ಬಾಬಾ ಬುಡನಗಿರಿ ಮತ್ತು ದತ್ತಪೀಠ ಬೆಟ್ಟದಲ್ಲಿ ಕೆಲವು ಬೀಜಗಳನ್ನು ನೆಡುತ್ತಾರೆ. ಹೀಗೆ ಕಾಫಿಯು ಚಿಕ್ಕಮಗಳೂರಿನಲ್ಲಿ ಸಮೃದ್ಧವಾಗಿ ಬೆಳೆಯಲು ಪ್ರಾರಂಭ ಮಾಡುತ್ತದೆ. ಹೀಗಾಗಿ ಚಿಕ್ಕಮಗಳೂರನ್ನು ಕಾಫಿಯ ರಾಜಧಾನಿ ಹಾಗೂ ಕಾಫಿಯ ತವರೂರೆಂದೇ ಉಲ್ಲೇಖಿಸಲಾಗಿದೆ. ಚಿಕ್ಕಮಗಳೂರು ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಇದನ್ನು
ಕರ್ನಾಟಕದ ನಾನಾ ಭಾಗಗಳಿಂದ ಆರಾಮವಾಗಿ ನೀವು ತಲುಪಬಹುದು. ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 242 ಕಿಲೋಮೀಟರ್ ದೂರದಲ್ಲಿದ್ದರೆ, ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 326 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ದಾವಣಗೆರೆಯಿಂದ 157 ಕಿಲೋಮೀಟರ್ ದೂರದಲ್ಲಿದ್ದರೆ, ಕಡಲ ತೀರದ ರಾಜಧಾನಿ ಮಂಗಳೂರಿನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ನಾನು ಮೊದಲೇ ಹೇಳಿದ ಹಾಗೆ ಚಿಕ್ಕಮಗಳೂರು ಕರ್ನಾಟಕದ ಅತಿ ಎತ್ತರದ ಪ್ರದೇಶವಾಗಿದೆ. ಕಾರಣ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಅತಿ ಎತ್ತರವಾದ ಬೆಟ್ಟ ಅದೇ ಮುಳ್ಳಯ್ಯನಗಿರಿ ಬೆಟ್ಟ. ಇದರ ಎತ್ತರ 1929 ಮೀಟರ್, ಅಂದರೆ 6329 ಅಡಿಗಳಾಗಿದೆ. ಹಿಮಾಲಯ ಹಾಗೂ ನೀಲಗಿರಿ ಬೆಟ್ಟಗಳ ನಡುವೆ ಇರುವಂತಹ ಅತಿ ಎತ್ತರದ ಬೆಟ್ಟವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಒಟ್ಟು ಜನಸಂಖ್ಯೆಯ 81% ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿದ್ದು ಹಾಗೂ 19% ನಗರದಲ್ಲಿ ವಾಸವಾಗಿದ್ದಾರೆ. ಹಾಗೆಯೇ ಶೃಂಗೇರಿ ತಾಲೂಕು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದು, ಚಿಕ್ಕಮಗಳೂರು ತಾಲೂಕು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ. ಈ ಜಿಲ್ಲೆಯಲ್ಲಿ ಬಹುತೇಕರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಜೊತೆಗೆ ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳನ್ನು ಇಲ್ಲಿ ನೀವು ಕಾಣಬಹುದು. ಚಿಕ್ಕಮಗಳೂರು, ಕಡೂರು ಮತ್ತು ತರೀಕೆರೆ ತಾಲೂಕುಗಳು ರೈಲ್ವೆ ಮಾರ್ಗಗಳನ್ನು ಹೊಂದಿದೆ. ಬೀರೂರು ಚಿಕ್ಕಮಗಳೂರು ಜಿಲ್ಲೆಯ ಅತಿ ದೊಡ್ಡ ಜಂಕ್ಷನ್ ಕೂಡ ಆಗಿದೆ. ಚಿಕ್ಕಮಗಳೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಗೌಂಡನಹಳ್ಳಿಯಲ್ಲಿ ಸಣ್ಣ ವಿಮಾನ ನಿಲ್ದಾಣ ಇದೆ. ಇದು ಸಣ್ಣ ಗಾತ್ರದ ವಿಮಾನಗಳ ಉಡಾವಣೆಯ ಸಾಮರ್ಥ್ಯ ಹೊಂದಿದೆ. ಮುಳ್ಳಯ್ಯನಗಿರಿ, ಹೆಬ್ಬೆ ಜಲಪಾತ, ಬಾಬಾ ಬುಡನಗಿರಿ, ಕೆಮ್ಮಣ್ಣಗುಂಡಿ, ಕುದುರೆಮುಖ, ಕಲ್ಹತ್ತಿ ಜಲಪಾತ, ಭದ್ರಾ ವನ್ಯಜೀವಿ ಧಾಮ ಮತ್ತು ಹಲವಾರು ಪ್ರದೇಶಗಳು ಪ್ರವಾಸಿಗರು ನೋಡಬಹುದಂತ ಹೆಚ್ಚಿನ ಪ್ರವಾಸಿ ಸ್ಥಾನಗಳನ್ನು ಹೊಂದಿದೆ. ಇದೇ ಕಾರಣ ಚಿಕ್ಕಮಗಳೂರನ್ನ ಕರ್ನಾಟಕದ ಪ್ರವಾಸೋದ್ಯಮ ರಾಜಧಾನಿ ಎಂದೇ ಗುರುತಿಸಲ್ಪಡಲಾಗಿದೆ. ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯ ಇತರೆ ಪ್ರಮುಖ ಪಟ್ಟಣಗಳೆಂದರೆ ಬೀರೂರು, ಕಡೂರು, ನರಸಿಂಹರಾಜಪುರ, ಕೊಪ್ಪ, ಮೂಡಿಗೆರೆ ಹಾಗೂ ತರೀಕೆರೆ. ಕೆಮ್ಮಣ್ಣಗುಂಡಿ ಭಾರತದ ಒಂದು ಅತ್ಯುತ್ತಮ ಗಿರಿಧಾಮ. ಇದು ಬಾಬಾ ಬುಡನ್ ಅಥವಾ ಚಂದ್ರದ್ರೋಣ ಶ್ರೇಣಿಯಲ್ಲಿ ಬರುವ ಸುಂದರ ಗಿರಿಧಾಮ. ಕೃಷ್ಣರಾಜ ಒಡೆಯರು ಇದನ್ನ ತಮ್ಮ ಮೆಚ್ಚಿನ ಬೇಸಿಗೆ ಶಿಬಿರ ಮಾಡಿಕೊಂಡಿದ್ದರಿಂದ ಇದನ್ನ KR ಗಿರಿಧಾಮ ಎಂದು ಕೂಡ ಕರೆಯುತ್ತಾರೆ. ಕೆಮ್ಮಣ್ಣಗುಂಡಿ ಸಮುದ್ರ ಮಟ್ಟದಿಂದ ಸುಮಾರು 1500 ಮೀಟರ್ ಎತ್ತರದಲ್ಲಿದೆ. ಇದು ಸುಂದರ ಬಾಬಾ ಬುಡನ್ ಚಂದ್ರದ್ರೋಣ ಶ್ರೇಣಿಗಳಿಂದ ಸುತ್ತುವರೆದಿದ್ದು ಸಮೃದ್ಧ ಸಸ್ಯವರ್ಗ ಮತ್ತು ಅಮೋಘವಾದ ಬೆಳ್ಳಿ ಜಲಪಾತಗಳಿಂದ ಕೂಡಿದೆ. ಚಿಕ್ಕಮಗಳೂರಿನಿಂದ ಕೇವಲ 55 ಕಿಲೋಮೀಟರ್ ದೂರದಲ್ಲಿರುವ ಕೆಮ್ಮಣ್ಣಗುಂಡಿ ನೋಡುವುದೇ ಒಂದು ವಿಶೇಷವಾದಂತಹ ಅನುಭವ. ಈ ಸ್ಥಳದಲ್ಲಿ ಒಂದು ಸುಂದರ ಗುಲಾಬಿ ಹೂವಿನ ಉದ್ಯಾನವ ಹಾಗೂ ಅನೇಕ ಆಕರ್ಷಣಾ ಸ್ಥಳಗಳಿವೆ. ಇಲ್ಲಿನಿಂದ ಕೇವಲ 10 ನಿಮಿಷಗಳ ನಡಿಗೆಯ ದೂರದಲ್ಲಿ ಝಡ್ ಪಾಯಿಂಟ್ ಎನ್ನುವ ಸ್ಥಳವಿದೆ. ಈ ಶಿಖರದಿಂದ ಪಶ್ಚಿಮ ಘಟ್ಟಗಳ ಶೋಲಾ ಹುಲ್ಲುಗಾವಲುಗಳ ವೈಮಾನಿಕ ನೋಟವನ್ನು ಸಹಿತ ನೀವು ನೋಡಿ ಆನಂದಿಸಬಹುದು. ಮಾಣಿಕ್ಯಧಾರ ಜಲಪಾತ ದತ್ತಾತ್ರೇಯ ಪೀಠ ಅಥವಾ ಬಾಬಾ ಬುಡನಗಿರಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಈ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟುವ ಒಂದು ಸಣ್ಣ ಹಳ್ಳವು ಸುಮಾರು 100 ಅಡಿಗಳಿಗೂ ಮೀರಿದ ಜಲಪಾತವನ್ನು ನಿರ್ಮಿಸುತ್ತದೆ. ಇದನ್ನು ನೋಡುವುದೇ ಒಂದು ರಮಣೀಯ ದೃಶ್ಯ. ಶೋಲಾ ಅರಣ್ಯದ ಮಧ್ಯದಲ್ಲಿರುವ ಈ ಜಲಪಾತ ಹಿಂದೂಗಳ ಪವಿತ್ರ ಕ್ಷೇತ್ರ ಎಂದು ಪರಿಗಣಿಸಲಾಗುತ್ತದೆ. ಮಾಣಿಕ್ಯಧಾರ ಅಂದರೆ ಅಕ್ಷರಶಃ ಮಾಣಿಕ್ಯಗಳಿಂದ ಪೋಣಿಸಲ್ಪಟ್ಟ ಧಾರೆ ಎಂದರ್ಥ. ಪ್ರಶಾಂತವಾದ ಮತ್ತು ಸಿನಿಮಯ ವಾತಾವರಣವು ಹುಡುಕುತ್ತಿರುವ ಜನರಿಗೆ ಇದೊಂದು ತಕ್ಕ ಸ್ಥಳವಾಗಿದೆ. ಈ ನೀರು ಎಲ್ಲ ಚರ್ಮದ ಕಾಯಿಲೆಗಳನ್ನು ಗುಣಪಡಿಸುವ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಇಲ್ಲಿಯ ಸ್ಥಳೀಯರು ಪರಿಗಣಿಸುತ್ತಾರೆ. ಈ ಪ್ರದೇಶ ತಲುಪಿದ ಪ್ರವಾಸಿಗರು ವಿವಿಧ ರೋಗಗಳನ್ನು ಗುಣಪಡಿಸುವ ಬಗೆಯ ಗಿಡಮೂಲಿಕಾ ಔಷಧಿಗಳನ್ನು ಮಾರುವ ಹತ್ತಿರದ ಸ್ಥಳೀಯ ಅಂಗಡಿಗಳನ್ನು ಕೂಡ ನೀವು ಕಾಣಬಹುದು. ಮಾಣಿಕ್ಯಧಾರ ಚಿಕ್ಕಮಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಶೃಂಗೇರಿ ಪಟ್ಟಣ ಚಿಕ್ಕಮಗಳೂರಿನಿಂದ ಪಶ್ಚಿಮಕ್ಕೆ 90 ಕಿಲೋಮೀಟರ್ ದೂರದಲ್ಲಿ ತುಂಗಾ ನದಿಯ ತೀರದಲ್ಲಿ ಇರುವಂತಹ ಒಂದು ಶ್ರೇಷ್ಠವಾದ ಪವಿತ್ರ ಸ್ಥಳ. ಶೃಂಗೇರಿ ಬಹಳ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಶಂಕರಾಚಾರ್ಯರು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಸ್ಥಾಪಿಸಿದ 4 ಅದ್ವೈತ ಮಠಗಳಲ್ಲಿ ಮೊದಲನೆಯದು ಎಂದು ಜನರು ಹೇಳುತ್ತಾರೆ.
ಆದಿಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳಲ್ಲಿ ಇದನ್ನು ದಕ್ಷಿಣಾಮಯ ಪೀಠವೆಂದು ಕೂಡ ಕರೆಯುತ್ತಾರೆ. ಇಲ್ಲಿರುವ ಖ್ಯಾತ ವಿದ್ಯಾಶಂಕರ ದೇವಸ್ಥಾನವನ್ನು ಹೊಯ್ಸಳರು ಕಟ್ಟಿದ್ದರು ಮತ್ತು ಮುಂದೆ ಇದನ್ನು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಪೂರ್ಣಗೊಳಿಸುತ್ತಾರೆಂದು ಇತಿಹಾಸದಲ್ಲಿ ಹೇಳುತ್ತದೆ. ಶೃಂಗೇರಿಯಲ್ಲಿ ಶ್ರೀ ಶಾರದಾಂಬ ದೇವಸ್ಥಾನ ಒಂದು ಅದ್ಭುತವಾದಂತಹ ಆರ್ಕಿಟೆಕ್ಚರ್. ಈ ದೇವಸ್ಥಾನದ ಸುತ್ತಲೂ ಇರುವ 12 ಕಂಬಗಳಲ್ಲಿ ಪ್ರತಿಯೊಂದು ಮೇಲೆಯೂ ಬೇರೆ ಬೇರೆ ತಿಂಗಳಲ್ಲಿ ಸೂರ್ಯರಶ್ಮಿ ಬೀಳುತ್ತದೆ. ಪುರಾಣಗಳ ಪ್ರಕಾರ 14ನೇ ಶತಮಾನದಲ್ಲಿ ಮೂಲತಃ ಶ್ರೀಗಂಧದಿಂದ ಮಾಡಲ್ಪಟ್ಟ ಈ ಪುರಾತನ ವಿಗ್ರಹವನ್ನು ಚಿನ್ನ ಮತ್ತು ಕಲ್ಲಿನ ವಿಗ್ರಹಕ್ಕೆ ಬದಲಾಯಿಸಿತು ಎಂದು ಇತಿಹಾಸ ಸಾರುತ್ತದೆ. ಕುದುರೆಮುಖ ಪರ್ವತ ಶ್ರೇಣಿ ಚಿಕ್ಕಮಗಳೂರು ನಗರದಿಂದ ಸುಮಾರು 95 ಕಿಲೋಮೀಟರ್ ನೈಋತ್ಯದಲ್ಲಿದೆ. ಕುದುರೆಮುಖದಲ್ಲಿ ಕುದುರೆಯ ಮುಖಕ್ಕೆ ಹೋಲುವ ಆಕಾರದ ಶಿಖರವಿದೆ ಎಂದು ನಂಬಲಾಗುತ್ತದೆ. ಆದ್ದರಿಂದಲೇ ಈ ಸ್ಥಳಕ್ಕೆ ಕುದುರೆಮುಖ ಎನ್ನುವ ಹೆಸರು ಕೂಡ ಬಂದಿದೆ. ಈ ವಿಶಾಲ ಹಾಗೂ ಅಗಲವಾಗಿ ಹಬ್ಬಿದ ಸುಂದರವಾದ ಪರ್ವತ ಶ್ರೇಣಿಗಳು, ಗುಹೆಗಳು, ಕಂದಕಗಳು, ಹಳ್ಳ ಕೊಳ್ಳ ಮತ್ತು ಚಿಕ್ಕ ದೊಡ್ಡ ಬೆಟ್ಟಗಳಿಂದ ಈ ಶಿಖರ ಶ್ರೇಣಿ ಕೂಡಿದೆ. ಕಿರಿದಾದ ಬೆಟ್ಟಗಳ ಕಾಡಿನಲ್ಲಿ ಕವಲುದಾರಿಯಲ್ಲಿ ನಡೆದೇ ಸಾಗಿದರೆ ಪಕ್ಕದಲ್ಲಿ ಝುಳು ಹರಿಯುವ ಶುದ್ಧ ನೀರಿನ ಝರಿಗಳು, ಎಲ್ಲೆಡೆ ಕಾಣುವ ಹಸಿರು ಹುಲ್ಲು, ಗಿಡಮರಗಳು, ಚಿಲಿಪಿಲಿ ಕೂಗುವ ಪಕ್ಷಿ ಸಂಕಲ್ಪ ಇಲ್ಲಿ ನಿಮಗೆ ಸದಾ ಒಂದು ಅದ್ಭುತ ದೃಶ್ಯವನ್ನು ಕೂಡ ಕೊಡುತ್ತದೆ. ಕುದುರೆಮುಖ ಸಮುದ್ರ ಮಟ್ಟದಕ್ಕಿಂತ ಸುಮಾರು 1900 ಮೀಟರ್ ಎತ್ತರದಲ್ಲಿ ಇರುವ ಈ ಸಮೃದ್ಧವಾದ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ನಿಮಗೆ ಇಲ್ಲಿ ದೊರೆಯುತ್ತವೆ. ಕುದುರೆಮುಖ ನ್ಯಾಷನಲ್ ಪಾರ್ಕ್ನಲ್ಲಿ 13 ಚಾರಣ ಸ್ಥಳಗಳಿವೆ, ಅಂದರೆ ಟ್ರೆಕ್ಕಿಂಗ್ ಸ್ಪಾಟ್ ಅನ್ನು ಗುರುತಿಸಲಾಗಿದೆ. ಹತ್ತಿರದಲ್ಲಿಯೇ ಈ ಸ್ಥಳಗಳಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ತಂಗುದಾಣಗಳು ಅಂದರೆ ಫಾರೆಸ್ಟ್ ರೆಸ್ಟ್ ಹೌಸ್ ಕೂಡ ನಿರ್ಮಿಸಿದ್ದಾರೆ. ಹೊರನಾಡು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಭದ್ರಾ ನದಿಯ ಹರಿಯುವ ಸುಂದರವಾದಂತಹ ಒಂದು ಸ್ಥಳ. ಹೊರನಾಡು ಇದು ರಾಜ್ಯ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಹೊರನಾಡು ಚಿಕ್ಕಮಗಳೂರು ನಗರದಿಂದ ಸುಮಾರು 100 ಕಿಲೋಮೀಟರ್ ನೈಋತ್ಯ ದಿಕ್ಕಿನಲ್ಲಿದೆ. ಇಲ್ಲಿ ಅನ್ನಪೂರ್ಣೇಶ್ವರಿಯ ಪುರಾತನ ದೇವಾಲಯವಿದೆ. ಈ ದೇವಾಲಯವನ್ನು ಇತ್ತೀಚೆಗೆ ಜೀರ್ಣೋದ್ಧಾರ ಕೂಡ ಮಾಡಲಾಗಿದೆ. ಹೊರನಾಡು ಅಗಸ್ತ್ಯ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ. ಇಲ್ಲಿ ಅಗಸ್ತ್ಯ ಮುನಿಗಳಿಂದ ಪ್ರತಿಷ್ಠಾಪನೆಯಾಗಿರುವ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹ ಇಲ್ಲಿ ಇದೆ. ಇಲ್ಲಿ ಯಾತ್ರಾರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯಗಳನ್ನು ದೇವಾಲಯವು ಒದಗಿಸುತ್ತದೆ. ಕಲ್ಹತ್ತಗಿರಿ ಕೆಮ್ಮಣ್ಣಗುಂಡಿ ಮುಖ್ಯ ರಸ್ತೆಯಿಂದ ಸುಮಾರು 1 ಕಿಲೋಮೀಟರ್ ಒಳಗಡೆ ನಡೆದರೆ ಈ ಜಲಪಾತವು ನಿಮಗೆ ಕಾಣಬಹುದು. ಜಲಪಾತವು ಸುಮಾರು 300 ಅಡಿ ಎತ್ತರದಿಂದ ಹಂತವಾಗಿ ಧುಮುಕುತ್ತದೆ. ವಿಶೇಷವೇನೆಂದರೆ ಇಲ್ಲಿ 2 ಆನೆಗಳ ಮಧ್ಯೆ ಹಾಗೂ ಬ್ರಹ್ಮದೇವನ ಪಾದ ಕಮಲಗಳಿಂದ ಧರೆಗೆ ನೀರು ಧುಮುಕುವುದು ಒಂದು ಮನೋಹರವಾದ ದೃಶ್ಯ ಕೂಡ ಆಗಿದೆ. ಕಳಸ ಚಿಕ್ಕಮಗಳೂರಿನಿಂದ ಸುಮಾರು 92 ಕಿಲೋಮೀಟರ್ ದೂರದಲ್ಲಿದೆ. ಇದು ಭದ್ರಾ ನದಿಯ ತೀರದಲ್ಲಿರುವಂತಹ ಒಂದು ಅದ್ಭುತವಾದಂತಹ ನಗರ. ಈ ನಗರ ಪಶ್ಚಿಮ ಘಟ್ಟದ ಎತ್ತರದಲ್ಲಿರುವ ಶಿಖರಗಿರಿಗಳಿಂದ ಸುತ್ತುವರೆದಿದೆ ಮತ್ತು ಇದನ್ನು ಭದ್ರಾ ತೀರದಲ್ಲಿ ಇರುವ ಪಂಚಕ್ಷೇತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಕಳಸದ ಹತ್ತಿರ ಪಂಚತೀರ್ಥ ಎನ್ನುವ 5 ಪವಿತ್ರ ಕೊಳಗಳಿವೆ. ಕಳಸ ಕಾಲೇಶ್ವರ ದೇವಸ್ಥಾನಕ್ಕೆ ಪ್ರಸಿದ್ಧವಾದಂತಹ ಜಾಗ. ಇದನ್ನ ದಕ್ಷಿಣ ಕಾಶಿ ಎಂದು ಕೂಡ ಕರೆಯುತ್ತಾರೆ. ಸ್ಕಂದ ಪುರಾಣಗಳ ಪ್ರಕಾರ ಇದನ್ನ ಅಗಸ್ತ್ಯ ಮುನಿ ಸ್ಥಾಪಿಸಿದರೆಂದು ಕೂಡ ನಂಬಲಾಗುತ್ತದೆ. ಹೆಬ್ಬೆ ಜಲಪಾತ ಅಥವಾ ಹೆಬ್ಬೆ ಫಾಲ್ಸ್. ಈ ಪ್ರಸಿದ್ಧವಾದ ಜಲಪಾತ ಕೆಮ್ಮಣ್ಣಗುಂಡಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಕೆಮ್ಮಣ್ಣಗುಂಡಿಯ ಅತ್ಯಾಕರ್ಷಕ ತಾಣವಾಗಿರುವ ಹೆಬ್ಬೆ ಫಾಲ್ಸ್ ಅನ್ನು ಪ್ರವಾಸಿಗಳು ನೋಡಲೇಬೇಕು. ಸುಂದರ ಕಾಫಿ ತೋಟಗಳ ಹಿನ್ನೆಲೆಯಲ್ಲಿರುವ ಹೆಬ್ಬೆ ಫಾಲ್ಸ್ ಸುಮಾರು 168 ಮೀಟರ್ ಎತ್ತರದಿಂದ ಬೀಳುವ ನೀರಿನ ರಭಸದ ನೋಟವನ್ನು ಪ್ರವಾಸಿಗರಿಗೆ ಮನ ದುಂಬಿಸುತ್ತದೆ. ಈ ಜಲಪಾತಕ್ಕೆ ಪ್ರವಾಸಿಗರು ಕೆಮ್ಮಣ್ಣಗುಂಡಿಯಿಂದ ನಡಿಗೆಯ ಮೂಲಕ ಅಥವಾ ವಾಹನಗಳ ಮೂಲಕವೂ ಕೂಡ ಹೋಗಬಹುದು. ಕಡಿದಾದ ದಾರಿ ಇರುವುದರಿಂದ ಚಿಕ್ಕ ವಾಹನಗಳು ಮಾತ್ರ ಇಲ್ಲಿಗೆ ಬಂದು ಹೋಗಬಹುದು.
ಈ ಜಲಪಾತದ ನೀರಿನ ಹರಿವು 2 ಭಾಗಗಳಾಗಿ ವಿಂಗಡಣೆಯಾಗಿ ಬೀಳುವುದರಿಂದ ಒಂದಕ್ಕೆ ದೊಡ್ಡ ಹೆಬ್ಬೆ ಮತ್ತು ಇನ್ನೊಂದಕ್ಕೆ ಚಿಕ್ಕ ಹೆಬ್ಬೆ ಎಂದು ಹೆಸರಿಡಲಾಗಿದೆ. ಜಲಪಾತದ ಸುಂದರ ಸೊಬಗು ನೋಡುತ್ತಾ ರಭಸದಿಂದ ಬೀಳುವ ನೀರಿನ ಶಬ್ದವನ್ನು ಕೇಳುತ್ತಾ ಪ್ರವಾಸಿಗರು ಇಲ್ಲಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕಳೆಯುತ್ತಾರೆ. ಅಲ್ಲದೆ ಈ ಜಲಪಾತದಿಂದ ಬೀಳುವ ನೀರಿನ ಸ್ನಾನ ಮಾಡುವುದರಿಂದ ಚರ್ಮ ರೋಗ ಹಾಗೂ ಅದಕ್ಕೆ ಸಂಬಂಧಿಸಿದ ಇತರೆ ರೋಗಗಳು ಕೂಡ ವಾಸಿಯಾಗುತ್ತವೆ ಎಂಬ ಗಾಢವಾದ ನಂಬಿಕೆ ಇದೆ.